ಮೈ ಬ್ರ್ಯಾಂಡ್ ಎನ್ನುವ ನೂತನ ನವವಿನ್ಯಾಸದ ಪುರುಷರ ಬಟ್ಟೆಯ ಮಳಿಗೆ ಮಂಗಳೂರಿನ ಮಣ್ಣಗುಡ್ಡ ಖಾಸಗಿ ಕಟ್ಟಡದಲ್ಲಿ ಶುಭಾರಂಭಗೊಂಡಿತು. ಹೃದಯ ಪೈ ಮೂಲಕತ್ವದ ಈ ನೂತನ ಮಳಿಗೆಯನ್ನ ಅವರ ತಾಯಿ ಸವಿತಾ ಪೈ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಮಂಗಳೂರು ಪ್ರಥಮ ಪ್ರಜೆ ಭಾಸ್ಕರ್ ಮೊಯ್ಲಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಭಾಸ್ಕರ್ ಮೊಯ್ಲಿ, ಇತ್ತೀಚಿನ ದಿನಗಳಲ್ಲಿ ರೆಡಿಮೇಡ್ ಬಟ್ಟೆಗಳಿಗೆ ಬೇಡಿಕೆ ಹೆಚ್ಚುತ್ತಿರುವುದರಿಂದ ಮೈ ಬ್ರ್ಯಾಂಡ್ ಮಳಿಗೆಯು ಯಶಸ್ವಿಯಾಗುವುದರಲ್ಲಿ ಸಂಶಯವಿಲ್ಲ. ಈ ಮಳಿಗೆ ಇನ್ನೂ ಹಲವಾರು ಶಾಖೆಗಳನ್ನು ಹೊಂದಲಿ ಎಂದು ಶುಭ ಹಾರೈಸಿದರು. ಬಳಿಕ ಹನುಮಾನ್ ಸಮೂಹ ಸಂಸ್ಥೆಯ ಮುಖ್ಯಸ್ಥ ಪಿ ವಿಲಾಸ್ ನಾಯಕ್ ಮಾತನಾಡಿ, ಮಂಗಳೂರಿನಿಂದ ಪ್ರಾರಂಭವಾದ ಮೈ ಬ್ರ್ಯಾಂಡ್ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಲಿ. ಹಳೆಯ ಕಾಲದ ವಸ್ತ್ರ ವಿನ್ಯಾಸಗಳನ್ನು ಹೋಲುವಂತಹ ವಿನ್ಯಾಸದ ಬಟ್ಟೆಗಳು ಇಲ್ಲಿ ಇದೆ. ನೀವು ಬಂದು ಖರೀದಿಸಿ, ನಿಮ್ಮ ಸ್ನೇಹಿತರಿಗೂ ಹೇಳಿ ಎಂದಿದ್ದಾರೆ. ಮೊದಲ ಗ್ರಾಹಕರಾಗಿ ಉದ್ಯಮಿ ಪಿ ವಿಲಾಸ್ ನಾಯಕ್ ಶರ್ಟ್ ಖರೀದಿಸಿ ಮೈ ಬ್ರ್ಯಾಂಡ್ನ ಮೊದಲ ಗ್ರಾಹಕರಾದರು. ಇವತ್ತು ಕುಂಡ್ಲೇಕ್ ಪೈ ಅವರ ಪುತ್ರರಾದಂಥ ಹೃದಯ್ ಪೈ ಅವರು ಇವತ್ತು ಮೈ ಬ್ರ್ಯಾಂಡ್ ರೆಡಿಮೇಡ್ ವಸ್ತ್ರ ಮಾರಾಟ ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದೇವೆ ನಾವು ಎಲ್ಲರೂ ಸೇರಿ. ಇವತ್ತು ಈ ಮಳಿಗೆ ನಮ್ಮ ಮಂಗಳೂರಿನಲ್ಲಿ ಇಂಥ ರೆಡಿಮೇಡ್ ವಸ್ತ್ರಕ್ಕೆ ಭಾಳಷ್ಟು ಈಗಿನ ಕಾಲದಲ್ಲಿ ಬೇಡಿಕೆ ಇದೆ. ಆದ್ದರಿಂದ ಇವತ್ತು ಇವರದೇ ಆದಂಥ ಇವರೇ ಉತ್ಪನ್ನ ಮಾಡಿದಂಥ ಮೈ ಬ್ರ್ಯಾಂಡ್ ಈ ರೆಡಿಮೇಡ್ ವಸ್ತ್ರ. ಆದ್ದರಿಂದ ಇದು ಯಶಸ್ವಿಯಾಗುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ಹೃದಯ ಪೈ ಅವರು ಅವರ ಹೃದಯ ಕೂಡ ಮನಸ್ಸು ಕೂಡ ಭಾಳ ಒಳ್ಳೆಯ ಮನಸ್ಸು. ಆದ್ದರಿಂದ ಈ ರೆಡಿಮೇಡ್ ಮಳಿಗೆ ಇನ್ನೂ ಕೂಡ ಹಲವು ಶಾಖೆಗಳನ್ನು ಹೊಂದಲಿ ಎಂದು ಹೇಳುತ್ತಾ ಇದರಲ್ಲಿ ಹೃದಯ ಅವರಿಗೆ ಯಶಸ್ವಿಯಾಗಲಿ ಎಂದು ಶುಭವನ್ನು ಹಾರೈಸ್ತೇನೆ. ಒನ್ ಅಮಂಗ್ ದ ಲಾರ್ಜೆಸ್ಟ್ ಬ್ರ್ಯಾಂಡ್ ಆಗಿ ಕನ್ವರ್ಟ್ ಆಗಲಿ. ಇವರು ಎಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕಾಂಪೀಟ್ ಮಾಡುವಂಥ ಹಂತಕ್ಕೆ ಮಂಗಳೂರಿಂದ ಪ್ರಾರಂಭ ಆಗಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಅದೇ ರೀತಿ ಇಲ್ಲಿ ನೋಡಿರುವಂಥ ಅಷ್ಟು ವಸ್ತ್ರಗಳನ್ನು ನೋಡಿದಾಗ ಒಮ್ಮೆ ರೆಟ್ರೋ ಅಂತ ಹೇಳಿದ್ರೆ ಮುಂಚಿನ ಕಾಲದಲ್ಲಿ ಯಾವ ರೀತಿಯ ಒಂದು ಟ್ರೆಂಡ್ ಇತ್ತು ಅದನ್ನು ಒಮ್ಮೆ ನೆನಪು ಮಾಡುವಂಥ ಕಲೆಕ್ಷನನ್ನು ಇವತ್ತಿಲ್ಲಿ ಇಟ್ಟಿದ್ದಾರೆ. ಈ ಕಲೆಕ್ಷನನ್ನು ಆದಷ್ಟು ಎಲ್ಲ ಗ್ರಾಹಕರು ನೋಡಬೇಕು, ಅವರು ಉಡಬೇಕು ಮತ್ತು ಅವರು ಉಡುವ ಮುಖಾಂತರ ಅವರೆಲ್ಲ ಗೆಳೆಯರಿಗೆ ಈ ಒಂದು ಅಂಗಡಿಗೆ ಕರೆ ತರಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ.